ಯಾವ ಜನ್ಮದಲ್ಲಿ ನಾನು ಪಾಪ ಮಾಡಿದ್ದೇನೋ, ಅದಕ್ಕೆ ಇವ ಸಿಕ್ಕಿದ. ಇವನೊಬ್ಬ ಗಂಡನ, ಒಂದು ಜವಾಬ್ದಾರಿ ಇಲ್ಲ, ಏನೂ ಇಲ್ಲ ಅಲ್ವಾ? ತುಂಬ ಸಮಯದಲ್ಲಿ ಇಂಥ ಮಾತುಗಳನ್ನು ಕೇಳ್ತೀವಿ. ನಿಮಗೆ ಯಾವಾಗ ಜವಾಬ್ದಾರಿ ಬರುತ್ತೋ, ಅಲ್ಲ ಇದನ್ನ ಮಾಡಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿದ್ರೆ ನೀವು ಯಾಕೆ ಮದುವೆ ಆಗ್ಬೇಕಿತ್ತು? ನಿನಗೆ ಯಾವಾಗ ಬುದ್ಧಿ ಬರುತ್ತೋ, ನಿನಗೆ ಒಂದು ಮನೆ ಮಠ ಇದೆ ಅನ್ನುವುದನ್ನು ತಿಳ್ಕೊ. ಹೀಗೆ ಹಲವು ಸಾರಿ ಇಂಥ ಮಾತುಗಳನ್ನು ಆಲಿಸಕ್ಕೆ ನಮಗೆ ಸಿಗತ್ತೆ. ನನ್ನ ಈ ಒಂದು ವಾಕ್ಯ ಮಾಲಿಕೆಯನ್ನು ಆಲಿಸ್ತಾ ಇರುವಂಥ ಪುರುಷರೇ, ನಿಮ್ಮ ಕರ್ತವ್ಯ, ನಿಮ್ಮ ಕರೆಯ ಬಗ್ಗೆ ಸ್ವಲ್ಪ ಧ್ಯಾನಿಸುವುದಕ್ಕೆ ಪ್ರಯತ್ನಿಸೋಣ. ದಿವ್ಯವಾಣಿ 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 ದಿವ್ಯವಾಣಿ. ಪ್ರೈಸ್ ದಿ ಲಾರ್ಡ್. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಮತ್ತೊಂದು ಆವರ್ತಿ ನಿಮ್ಮೊಂದಿಗೆ ದೇವರ ವಾಕ್ಯವನ್ನು ಹಂಚಿಕೊಳ್ಳಲು ಸಂತೋಷಿಸುತ್ತೇನೆ. ದೇವರ ವಾಕ್ಯ ನಿಮ್ಮ ಕುಟುಂಬಕ್ಕೆ ಶಾಂತಿ, ಸಮಾಧಾನ, ಪ್ರೀತಿ, ಐಕ್ಯತೆಯನ್ನು ತರಲಿ ಮತ್ತು ದೇವರ ಅನಂತ ಆಶೀರ್ವಾದ ನಿಮ್ಮ ಕುಟುಂಬದ ಜೊತೆಗೆ ಇರಲಿ ಎಂದು ನಿರಂತರವಾಗಿ ನಿಮಗಾಗಿ ಪ್ರಾರ್ಥಿಸುತ್ತಾ ದೇವರ ವಾಕ್ಯವನ್ನು ಆಲಿಸುವುದಕ್ಕೆ ನಾವೆಲ್ಲರೂ ಈಗ ಸಿದ್ಧರಾಗೋಣ. ಸಂತ ಪೌಲರು ಕೊಲೋಸ್ಯದವರಿಗೆ ಬರೆದ ಪತ್ರದಿಂದ ವಾಚನ, ಅಧ್ಯಾಯ 4 ವಾಕ್ಯಗಳು 1-6. ಯಜಮಾನರೇ, ಸ್ವರ್ಗಲೋಕದಲ್ಲಿ ನಿಮಗೆ ಒಬ್ಬ ಒಡೆಯನಿದ್ದಾನೆ ಎಂಬುದನ್ನು ತಿಳಿದುಕೊಂಡು ನಿಮ್ಮ ಮನೆಯಾಳುಗಳನ್ನು ನ್ಯಾಯಬದ್ಧ ರೀತಿಯಲ್ಲಿ ನೋಡಿಕೊಳ್ಳಿರಿ. ಪ್ರಾರ್ಥನಾ ಜೀವನ ನಡೆಸಿರಿ. ಪ್ರಾರ್ಥಿಸುವಾಗಲೆಲ್ಲ ಎಚ್ಚರವಾಗಿದ್ದು ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಿರಿ. ಕ್ರಿಸ್ತೇಸುವಿನ ರಹಸ್ಯವನ್ನು ಪ್ರಚುರಪಡಿಸಲು ನಮಗೆ ಅವಕಾಶ ದೊರಕುವಂತೆ ಪ್ರಾರ್ಥಿಸಿರಿ. ಈ ಶುಭ ಸಂದೇಶದ ನಿಮಿತ್ತ ನಾನು ಸೆರೆಯಲ್ಲಿ ಇದ್ದೇನೆಂದು ನಿಮಗೆ ತಿಳಿದಿದೆ. ನಾನು ಶುಭ ಸಂದೇಶವನ್ನು ಸ್ಪಷ್ಟವಾಗಿಯೂ ಸರಳವಾಗಿಯೂ ಸಾರುವಂತೆ ಪ್ರಾರ್ಥಿಸಿರಿ. ನೆರೆಯವರ ವಿಷಯದಲ್ಲಿ ಜಾಣತನದಿಂದ ವರ್ತಿಸಿರಿ. ನಿಮಗಿರುವ ಸಮಯ ಸಂದರ್ಭಗಳನ್ನು ಸದುಪಯೋಗ ಮಾಡಿಕೊಳ್ಳಿ. ನಿಮ್ಮ ಸಂಭಾಷಣೆ ಯಾವಾಗಲೂ ಹಿತಕರವಾಗಿದ್ದು ಇತರರನ್ನು ಆಕರ್ಷಿಸುವಂತಾಗಿರಲಿ. ನೀವು ಯಾರು ಯಾರಿಗೆ ಹೇಗೆ ಉತ್ತರಿಸಬೇಕು ಎಂಬುದನ್ನು ಕಲಿತುಕೊಳ್ಳಿರಿ. ಪ್ರಭು ಕ್ರಿಸ್ತರ ಪವಿತ್ರ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರೈಸ್ ದಿ ಲಾರ್ಡ್. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಜವಾಬ್ದಾರಿ ಹೊತ್ತ ಪುರುಷ ತರುವನು ಕುಟುಂಬಕ್ಕೆ ಹರುಷ. ಜವಾಬ್ದಾರಿ ಹೊತ್ತ ಪುರುಷ ಕುಟುಂಬಕ್ಕೆ ತರುವನು ಹರುಷ. ಅಮೆರಿಕದ ಅಧ್ಯಕ್ಷ ಅಬ್ರಹಾಂ ಲಿಂಕನ್ ಆಸ್ಪತ್ರೆಯಲ್ಲಿ ಯುದ್ಧದಿಂದ ಗಾಯಗೊಂಡ ಸೈನಿಕರನ್ನ ಭೇಟಿ ಮಾಡುವುದಕ್ಕೆ ಹೋದಂಥ ಸಂದರ್ಭ. ಹೀಗೆ ನಿರಾಶೆಯಾಗಿದ್ದ ಅವರಿಗೆ ಸ್ಫೂರ್ತಿಯನ್ನ ತುಂಬುತ್ತಾ ಇದ್ದರು. ಒಬ್ಬ ಯುವ ಸೈನಿಕನನ್ನ ಭೇಟಿಯಾದಾಗ ಲಿಂಕನ್, ನಾನು ನಿಮಗೆ ಏನೋ ಮಾಡಬಲ್ಲೆ. ಸೈನಿಕ ಹೇಳಿದ, ಏನೋ, ನನ್ನ ತಂದೆಗೆ ಒಂದು ಪತ್ರವನ್ನು ಬರೆಯುವಿರಾ? ಲಿಂಕನ್ ಸೈನಿಕರಿಗೆ ಹೇಳಿದ, ಇವತ್ತು ನಾನು ನಿನಗೆ ಏನಾದರೂ ಮಾಡಬಹುದಾ? ಸೈನಿಕ ಹೇಳಿದ, ನನ್ನ ತಂದೆಗೆ ಒಂದು ಪತ್ರವನ್ನು ಬರೆಯುವಿರಾ? ಲಿಂಕನ್ ಸರಿ ಅಂದ. ಆ ಯುವ ಸೈನಿಕ ಹೇಳಿರುವಂಥ ಮಾತುಗಳನ್ನು ಲಿಂಕನ್ ಬರೆಯುತ್ತಾ ಹೋದ. ಆ ಪತ್ರದ ಸಾರಾಂಶ ಹೀಗಿದೆ: ಅಪ್ಪ, ಇಷ್ಟು ದಿನ ನೀವು ನನಗೆ ಚಿತ್ರಹಿಂಸೆ ನೀಡಿದೆ ಎನ್ನುವ ಕೋಪವಿತ್ತು. 22 ವರ್ಷಗಳಲ್ಲಿ ಒಂದು ಪ್ರೀತಿಯ ಮಾತನ್ನು ಕೂಡ ನೀನು ಆಡಲಿಲ್ಲ. ನೀನು ಹೇಳಿದಂತೆ ನಿನ್ನ ಸ್ವಾರ್ಥಕ್ಕಾಗಿ ನಾನು ಬದುಕಿದೆ. ಈ ಕೋಪದಿಂದ ನಾನು ಮನೆ ಬಿಟ್ಟು ಸೈನ್ಯಕ್ಕೆ ಸೇರಿದೆ. ಅಪ್ಪ, ಈಗ ನಾನು ಸಾಯುತ್ತಿದ್ದೇನೆ. ಕೊನೆಯ ಮಾತು, ತಮ್ಮಂದಿರೊಡನೆ ಪ್ರೀತಿಯಿಂದ ಇರಪ್ಪ. ಇದೇ ನನ್ನ ಕೊನೆಯ ಮಾತು. ತಮ್ಮಂದಿರೊಡನೆ ಪ್ರೀತಿಯಿಂದ ಇರಪ್ಪ, ಇದೇ ಕೊನೆಯ ಮಾತು.
ಆ ಪತ್ರ ಬರೆದು ಮುಗಿಸಿದ ನಂತರ ಅಬ್ರಹಾಂ ಲಿಂಕನ್ ಸಾಯುತ್ತಿರುವಂತಹ ಸೈನಿಕನ ಪಕ್ಕಕ್ಕೆ ಕುಳಿತು ಅವನ ಕೈಗಳನ್ನು ಹಿಡಿದು ಕಣ್ಣಿನ ಹಂಚಿನಲ್ಲಿದ್ದಂಥ ಕಣ್ಣೀರನ್ನ ಒರೆಸ್ತಾ ಆತನಿಗೆ ಸಮಾಧಾನದ ಮಾತನ್ನು ನೀಡ್ತಾ ಇದ್ರು. ಇನ್ನೇನು ಪ್ರಾಣ ಬಿಡಬೇಕು ಅನ್ನುವಾಗ ಸೈನಿಕ ಅಂದ, ನಿಮ್ಮಂಥ ಅಪ್ಪ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ನಿಮ್ಮಂಥ ಅಪ್ಪ ನನಗಿರ್ತಾ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಹೌದು ಆತ್ಮೀಯರೇ, ನಿಮ್ಮಂಥ ಅಪ್ಪ ನನಗಿದ್ದಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು. ಆತ್ಮೀಯರೇ, ಇಂದು ಪುರುಷರ ಬಗ್ಗೆ ಸ್ವಲ್ಪ ಧ್ಯಾನಿಸುವುದಕ್ಕೆ ಈ ಸಮಯಾವಕಾಶವನ್ನು ನಾನು ತೆಗೆದುಕೊಳ್ತಾ ಇದ್ದೀನಿ. ಜೀವನ ಒಂದು ದಿನವಾದರೂ ಆ ಯುವ ಸೈನಿಕ ಲಿಂಕನನಿಗೆ ಹೇಳಿದಂಥ ಮಾತನ್ನು ನಮ್ಮ ಕುಟುಂಬದ ಸದಸ್ಯರ ಬಾಯಿಂದ ನಾವು ಕೇಳಿದ್ದೇವೋ, ನಿನ್ನಂಥ ಅಪ್ಪ ಇದ್ದಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು. ಆದರೆ ತುಂಬ ಸಮಯ ಅದಕ್ಕೆ ತದ್ವಿರುದ್ಧವಾದಂಥ ಮಾತುಗಳನ್ನೇ ನಾವು ಕೇಳ್ತೀವಿ. ನನಗೊಬ್ಬ ಗಂಡ ಸಿಕ್ಕಿದ್ದಾನೆ, ಯಪ್ಪ ಯಾವ ಜನ್ಮದಲ್ಲಿ ನಾನು ಪಾಪ ಮಾಡಿದ್ದೇನೋ ಅದಕ್ಕೆ ಇವ ಸಿಕ್ಕಿದ. ಇವನೊಬ್ಬ ಗಂಡನ, ಒಂದು ಜವಾಬ್ದಾರಿ ಇಲ್ಲ, ಏನೂ ಇಲ್ಲ ಅಲ್ವಾ? ತುಂಬ ಸಮಯದಲ್ಲಿ ಇಂಥ ಮಾತುಗಳನ್ನು ಕೇಳ್ತೀವಿ. ನಿಮಗೆ ಯಾವಾಗ ಜವಾಬ್ದಾರಿ ಬರುತ್ತೋ, ಅಲ್ಲ ಇದನ್ನು ಮಾಡಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿದ್ರೆ ನೀವು ಯಾಕೆ ಮದುವೆ ಆಗಬೇಕಿತ್ತು? ನಿನಗೆ ಯಾವಾಗ ಬುದ್ಧಿ ಬರುತ್ತೋ, ನಿನಗೆ ಒಂದು ಮನೆ ಮಠ ಇದೆ ಅನ್ನುವುದನ್ನು ತಿಳ್ಕೋ. ಹೀಗೆ ಹಲವು ಸಾರಿ ಇಂಥ ಮಾತುಗಳನ್ನು ಆಲಿಸಕ್ಕೆ ನಮಗೆ ಸಿಗತ್ತೆ. ನನ್ನ ಈ ಒಂದು ವಾಕ್ಯ ಮಾಲಿಕೆಯನ್ನು ಆಲಿಸ್ತಾ ಇರುವಂಥ ಪುರುಷರೇ, ನಿಮ್ಮ ಕರ್ತವ್ಯ, ನಿಮ್ಮ ಕರೆಯ ಬಗ್ಗೆ ಸ್ವಲ್ಪ ಧ್ಯಾನಿಸುವುದಕ್ಕೆ ಪ್ರಯತ್ನಿಸೋಣ. ಜವಾಬ್ದಾರಿ ಹೊತ್ತ ಪುರುಷ ತರುವನು ಕುಟುಂಬಕ್ಕೆ, ಸಮುದಾಯಕ್ಕೆ, ಧರ್ಮ ಕೇಂದ್ರಕ್ಕೆ ಹರುಷ. ವಾಟ್ ಈಸ್ ದ ಮೀನಿಂಗ್ ಆಫ್ ಪುರುಷ? ಪುರುಷ ಅಂದ್ರೆ ಏನು? ನಿಮಗೆ ಗೊತ್ತಿರಕ್ಕಿಲ್ಲ, ಹೇಳ್ತೀನಿ ಕೇಳಿ. ಪುರ್ಸೊತ್ತಿಲ್ಲದೆ ರೂಪಾಯಿ ಸಂಪಾದನೆ ಮಾಡುವವನೇ ಪುರುಷ. ಇದು ಪ್ರಚಲಿತವಾದಂಥ ಮಾತು, ಅದು ನನ್ನ ಮಾತಲ್ಲ. ಯಾಕಂದ್ರೆ ಎಲ್ಲ ಪುರುಷರನ್ನ ಕೇಳಿ, ಹಣ ಹಣ ಹಣ, ಸಂಪತ್ತು, ಮನೆ ಮನೆ, ದುಡ್ದು ಯಾರು ತಿಂತಾರೋ ಯಾರಿಗೆ ಗೊತ್ತು. ಪುರ್ಸೊತ್ತಿಲ್ಲದೆ ರೂಪಾಯಿ ಸಂಪಾದನೆ ಮಾಡುವವನೇ ಪುರುಷ. ಆದರೆ ಸಂತ ಪೌಲರು ತನ್ನ ವಾಚನದಲ್ಲಿ ಕೊಲೊಸ್ಸದವರಿಗೆ ಬರೆದ ಪತ್ರ 4ನೇ ಅಧ್ಯಾಯ ವಾಕ್ಯ 1-6 ಹೇಳಿರುವಂತಹದ್ದು, ಪ್ರತಿಯೊಬ್ಬರನ್ನು ನ್ಯಾಯಬದ್ಧವಾಗಿ ನಡೆಸಿರಿ, ಪ್ರಾರ್ಥನಾ ಜೀವನ ನಡೆಸಿರಿ, ಸಮಯವನ್ನು ಸದುಪಯೋಗ ಮಾಡಿಕೊಳ್ಳಿರಿ, ಮಾತಿನಲ್ಲಿ ಹಿತವಿರಲಿ. ಇದನ್ನು ಗಮನಿಸಿದಾಗ ಪುರ್ಸೊತ್ತಿಲ್ಲದೆ ರೂಪಾಯಿ ಸಂಪಾದನೆ ಮಾಡುವವನು ಪುರುಷನಲ್ಲ, ಪುಣ್ಯ ಕಾರ್ಯದ ರೂವಾರಿಯಾಗಲು ಸಹಕಾರಿಯಾಗುವವನೇ ಪುರುಷ. ಆದ್ರಿಂದ ಈ ಸಂತ ಪೌಲರ ಮಾತುಗಳನ್ನು ನಾವು ಕೇಳಿಕೊಂಡ್ರೆ ಪ್ರತಿಯೊಬ್ಬ ಪುರುಷ ಪುಣ್ಯ ಕಾರ್ಯದ ರೂವಾರಿಯಾಗಲು ಸಹಕರಿಸುವವನು ಪುರುಷ. ಆದ್ರಿಂದ ಆತ್ಮೀಯ ಪುರುಷರೇ, ಆದ್ರೆ ಏನು ಮಾಡೋದು? ಇವತ್ತು ನಮ್ಮ ಆದ್ಯತೆ ಯಾವುದಕ್ಕೆ? ನಮಗೆ ಇವತ್ತು ಸಮಯ ಇಲ್ಲ. ಇವತ್ತು ಸಮುದಾಯಗಳು लहान क्रिस्तांव समुदाय म्हणटा थंय आमच्या दादल्यांक वेळ ना ना तें पुरा नाका. ನಮಗೆ ಪುರುಷರಿಗೆ ಏನು ಮುಖ್ಯ? ಈಟಿಂಗ್ ಅಂಡ್ ಮೀಟಿಂಗ್ ಎರಡೇ, ಬೇರೆ ಯಾವ ಕಾರ್ಯದಲ್ಲೂ ನಾವಿಲ್ಲ. ಭಾನುವಾರ ದಿವ್ಯ ಬಲಿ ಪೂಜೆಯಲ್ಲಿ ಪುರುಷರಿಗೆ ಸಮಯ ಇಲ್ಲ, ಕುಟುಂಬದ ಪ್ರಾರ್ಥನೆಯಲ್ಲಿ ಪುರುಷರಿಗೆ ಸಮಯ ಇಲ್ಲ, ಲೌಕಿಕ ಸಂಗತಿಗಳಲ್ಲಿ ಮುಳುಗಿರುವಂತಹ ಪುರುಷರಿಗೆ ಆಧ್ಯಾತ್ಮಿಕತೆಯಲ್ಲಿ ಇವತ್ತು ಆಸಕ್ತಿ ಇಲ್ಲ. ಆದ್ದರಿಂದ ನಮ್ಮ ಜೀವನ ಪಪ್ಪಾಯ ಮರದಂತೆ ಟೊಳ್ಳಾಗಿದೆ. ಪಪ್ಪಾಯ ಮರ ನೀಡಿದಿರಲ್ಲ, ನೋಡಕ್ಕೆ ಚೆನ್ನಾಗಿರುತ್ತೆ, ಹಸಿರಾಗಿ ಹಣ್ಣು ಬಿಡ್ತಾ ಇರುತ್ತೆ. ಅದರಿಂದ ಪುರುಷರ ಜೋಬಲ್ಲಿ ಒಂದು ಸ್ವಲ್ಪ ಆದ್ರೂ ದುಡ್ಡು ಇರುತ್ತೆ, ಹಸಿರಾಗೇ ಇರ್ತಾರೆ ಎಲ್ಲರೂ. ಆದರೆ ಒಳಗಡೆ ಟೊಳ್ಳು.
ಏನು ಸ್ವಲ್ಪ ಮಳೆ ಜೋರಾಗಿ ಬಂತು, ಪಪ್ಪಾಯ ಮರ ಹೋದ ಹಂಗೆ. ಸ್ವಲ್ಪ ನೀರು ನಿಂತರೆ ಸಾಕು, ಪಪ್ಪಾಯ ಮರ ಹೋಯ್ತು. ಯಾಕೆ? ಒಳಗಡೆ ಟೊಳ್ಳು ನೀರು ತುಂಬಿಕೊಳ್ಳುತ್ತೆ. ಅದೇ ರೀತಿಯಲ್ಲಿ ಏನೋ ಸ್ವಲ್ಪ ಕಷ್ಟ, ಸ್ವಲ್ಪ ಇದಾಯಿತು, ನಮ್ದು ಹೆಡ್ ಆಫೀಸ್ ಗ್ಯಾರಂಟಿ ಇದೆ ಅಲ್ಲಿ. ಯಾಕಂದರೆ ಬಾಂಡ್ ಪೇಪರಲ್ಲಿ ಬರ್ಕೊಡ್ತೀವಿ, ನಿನ್ನೆ ಹೆಂಡತಿ ಮಕ್ಕಳನ್ನು ಯಾವತ್ತೂ ಉಪವಾಸ ಹಾಕಲ್ಲ. 30, 60, 90, 180 ಅಲ್ಲಿಂದ ಸ್ಟಾರ್ಟ್ ಆಗಿಬಿಡ್ತದೆ, ಮತ್ತೆ ಮುಗಿದೋಯ್ತು ಕತೆ. ಆದ್ರಿಂದ ಕೆಲಸವಿದೆ. ಒಬ್ಬರಿಗೆ ಮಾತ್ರ ಕೆಲಸ ಇಲ್ಲ ಇವತ್ತು. ಯಾರಿಗೆ ಗೊತ್ತಾ? ಒಬ್ಬರಿಗೆ ಮಾತ್ರ ಕೆಲಸ ಇಲ್ಲ. ಪ್ರಪಂಚದಲ್ಲಿ ಜೀವಿಸುವವರಿಗೆ ಎಲ್ರಿಗೂ ಕೆಲಸ ಇದೆ. ಒಬ್ಬರಿಗೆ ಯಾರಿಗೆ ಕೆಲಸ ಇಲ್ಲ? ಸಮಾಧಿಯಲ್ಲಿ ಮಲಗಿದವರಿಗೆ ಮಾತ್ರ. ಅವರಿಗೆ ಪಾಪ ಕೆಲಸ ಇಲ್ಲ. ಆದ್ರಿಂದ ಎಲ್ಲವೂ ಹಣ ಗಳಿಸಿಕೊಡಲಾರದು. ಹಣದ ಸಮಸ್ಯೆಯನ್ನು ಸೃಷ್ಟಿಸುವುದೇ ಹೊರತು, ಹಣ ಸಮಸ್ಯೆಯನ್ನು ಸೃಷ್ಟಿ ಮಾಡುತ್ತೆ ಹೊರತು ಸಮಾಧಾನವನ್ನು ಅದು ಕೊಡೋದಿಲ್ಲ. ಆದ್ರಿಂದ ತಂದೆ, ಪುರುಷ ಅನ್ನುವಂಥ ವ್ಯಕ್ತಿ ಕುಟುಂಬದ ಸ್ನೇಹಿತನಾಗಬೇಕು, ಸುಲ್ತಾನ ಆಗಬಾರದು. ಕುಟುಂಬದ ಸುಲ್ತಾನ್ ಆಗಬಾರದು. ನಾನು ಹೇಳಿದಂತೆ ಎಲ್ಲರೂ ಕೇಳಬೇಕು, ನನ್ನದೇ ಮಾತಾಗಬೇಕು. ಈ ಕಾರಣಗಳಿಂದಲೇ ಕುಟುಂಬಗಳ ನಡುವಿನ ಸಮಾಧಾನ ಇವತ್ತು ಕದಡಿ ಹೋಗಿದೆ. ಅನೇಕ ಕಾರಣಗಳಿಗಾಗಿ ಪುರುಷರು ಜವಾಬ್ದಾರಿಗಳನ್ನು ಹೊತ್ತುಕೊಳ್ಳುವುದಕ್ಕೆ ಮುಂದೆ ಬರ್ತಾ ಇಲ್ಲ. ಕ್ರೈಸ್ತ ಕುಟುಂಬಗಳು ಸಮಸ್ಯೆಯಲ್ಲಿವೆ. ಅನೇಕ ಸಂದರ್ಭದಲ್ಲಿ ಪುರುಷರ ಸ್ವಾರ್ಥ, ಸಮಸ್ಯೆಗಳಿಲ್ಲದ ವ್ಯಕ್ತಿ ಯಾರೂ ಇಲ್ಲ ಈ ಪ್ರಪಂಚದಲ್ಲಿ. ಎಲ್ಲರಿಗೂ ಸಮಸ್ಯೆ ಇದೆ. ಕ್ರೈಸ್ತ ಪುರುಷರು ತಮ್ಮ ಸಮಸ್ಯೆಯನ್ನು ನಿವಾರಿಸಲು ಕಂಡುಕೊಂಡಿರುವಂಥ ಉಪಾಯ ಕುಡಿತ. ಏನೇ ಸಮಸ್ಯೆ ಬರಲಿ ಕುಡಿತಕ್ಕೆ ದಾಸರಾಗಿ ಬಿಡೋದೆ. ಅದರಿಂದ ನನಗೆ ಯಾವಾಗಲೂ ಪಶ್ಚಾತ್ತಾಪದಿಂದ ನಾವು ನುಡಿಯುವಂಥ ಮಾತು, ಒಂದು ವೇಳೆ ನಮ್ಮ ಕ್ರೈಸ್ತ ಸಮುದಾಯದಲ್ಲಿ ಈ ಕುಡಿತದ ಒಂದು ಚಟ ಇಲ್ಲದೆ ಇದ್ದಿದ್ರೆ ನಮ್ಮಷ್ಟು ಸಾಹುಕಾರರು ಈ ಪ್ರಪಂಚದಲ್ಲಿ ಬೇರೆ ಯಾರೂ ಇರ್ತಾ ಇರಲಿಲ್ಲ. ಆದ್ದರಿಂದ ಯಾಕೆಂದರೆ ಅದು ನಮ್ಮ ತಪ್ಪಲ್ಲ ಬಿಡಿ. ಪ್ರಭು ಯೇಸು ಕ್ರಿಸ್ತರು ಹೇಳಿದಾರಲ್ಲ, ನಿನ್ನ ವೈರಿಯನ್ನು ಪ್ರೀತಿಸು ಅಂತೇಳಿ. ಏನು ಮಾಡೋದು? ಅವರು ನಮಗೆ ಕಲಿಸಿಕೊಟ್ಟ ಮೇಲೆ ನಾವು ಮಾಡಬೇಕಲ್ವ? ಹೌದು, ಎಲ್ಲರೂ ಹೇಳ್ತಾರೆ ಶರಾಬು ನಮ್ಮ ವೈರಿ, ಧೂಮಪಾನ, ಬೀಡಿ ಸಿಗರೇಟ್ ನಮ್ಮ ವೈರಿ. ಅವರನ್ನು ಪ್ರೀತಿಸಿ ಸುಟ್ಟಾಕ್ರಿ. ಇದನ್ನು ನಾವೆಲ್ಲರೂ ಮಾಡ್ತಾ ಇದ್ದೀವಿ. ಆದ್ದರಿಂದ ಆತ್ಮೀಯರೇ, ಇನ್ನು ಕೆಲವರು ಕೆಲಸಕ್ಕೆ ಹೋಗಲ್ಲ. ಹೆಂಡತಿಯನ್ನ ಕೆಲಸಕ್ಕೆ ತೊಡಗಿಸಿ ಆಕೆ ದುಡಿದು ತರುವಂತ ಹಣದಲ್ಲಿ ಕುಡಿಯುವಂಥವರು ಇವತ್ತು ನಮ್ಮ ಕ್ರೈಸ್ತ ಕುಟುಂಬದಲ್ಲಿ ಜಾಸ್ತಿ ಆಗ್ತಾ ಇದ್ದಾರೆ. ಎಂತ ದುರಾದೃಷ್ಟ ಅಂತ ಹೇಳಿದ್ರೆ, ಹೆಂಡತಿ ದುಡಿದು ಗಂಡನಿಗೆ ಕುಡಿಯಕ್ಕೆ ಕೊಡುವಂತ ಪರಿಸ್ಥಿತಿ ಇವತ್ತು ಇದೆ. ಆದ್ರಿಂದ ಕೆಲಸ ಮಾಡದೇ ಇರುವವರು ಕೆಲಸ ಮಾಡಿದರು, ಕುಟುಂಬದ ಜವಾಬ್ದಾರಿಯನ್ನು ಹೊತ್ತದೇ ಇರುವಂಥವ್ರು ಇಂಥ ಸ್ವಾರ್ಥ ಕಾರಣಗಳನ್ನು ಜಯಿಸಿ ನಮಗೆಲ್ಲರಿಗೂ ಆದರ್ಶವಾಗಿರುವಂಥ ಒಬ್ಬ ಪುರುಷ ಇದ್ದಾನೆ ಅಂತ ಹೇಳಿದ್ರೆ ಅವರು ಸಂತ ಜೋಸೇಫರು. ಜೋಸೇಫರು ಯೇಸು ಕ್ರಿಸ್ತರ ಸಾಕು ತಂದೆಯಾಗಿ ದೇವರು ಆರಿಸಿಕೊಂಡ್ರೂ ಕೂಡ ಅವರಿಗೆ ಯಾವುದೇ ಸೌಲಭ್ಯಗಳನ್ನು ನೀಡಿಲ್ಲ ಅನ್ನುವಂಥದ್ದನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ಇವತ್ತು ನೀವು ನಿಮ್ಮ ಕುಟುಂಬದಲ್ಲಿ ದೇವರು ನನಗೆ ಏನು ಮಾಡಿಲ್ಲ, ದೇವರು ನನಗೆ ಅದು ಮಾಡಿಲ್ಲ, ಇದು ಮಾಡಿಲ್ಲ ಅಂತ ಬೈದಾಡ್ತೀರಲ್ಲ, ಸ್ವತಃ ಯೇಸು ಕ್ರಿಸ್ತರ ಸಾಕು ತಂದೆಯಾದಂಥ ಜೋಸೇಫನಿಗೆ ದೇವರೇನಾದರೂ ಒಳ್ಳೆಯ ಹೈಫೈ ಫೆಸಿಲಿಟಿ ಕೊಟ್ಟು ಕಳುಹಿಸಿದ್ರ? ಇಲ್ಲ. ಅವರನ್ನು ಆಯ್ಕೆ ಮಾಡಿದ್ರು ಅಷ್ಟೇ. ಆದರೆ ಆ ಪವಿತ್ರ ಕುಟುಂಬವನ್ನು ನೋಡಿಕೊಳ್ಳುವಂತಹ ಜವಾಬ್ದಾರಿಯನ್ನು ಜೋಸೇಫರಿಗೆ ಕೊಟ್ಟರು. ಸಮಸ್ಯೆಗಳಲ್ಲಿದ್ದುವು, ಅಲ್ಲಿ ಸಂಶಯ ಇತ್ತು, ಆದರೆ ಸ್ವತಃ ಅವರು ಶ್ರಮ ವಹಿಸಿದರು. ಸಾಕು ತಂದೆಯಾದರೂ ಕೂಡ ಬಡಗಿಯ ಕೆಲಸವನ್ನ ಮಾಡಿದರು. ಅಲ್ಲಿ ಕೆಲಸದಲ್ಲಿ ಅವರು ನಾನು ಕೀಳು ಮಟ್ಟದ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹಂಗಿಸಿಕೊಳ್ಳಿಲ್ಲ. ಕೆಲಸ ಏನಾದರೂ ಸರಿ ಅದನ್ನು ಮಾಡುವಂಥದ್ದು ಪುರುಷರ ಲಕ್ಷಣ. ಈ ಕೆಲಸ ಮಾಡಲ್ಲ, ಆ ಕೆಲಸ ಮಾಡಲ್ಲ ಅಂತ ಹೇಳುವಂಥವರು ಪುರುಷರಾಗುವುದಿಲ್ಲ. ಆದ್ರಿಂದ ಕಷ್ಟ ಒಂದರ ಮೇಲೆ ಒಂದು ಬಂದರೂ ಕೂಡ ಅವರು ಗೊಣಗಾಡಿಲ್ಲ ನೋಡಿ, ದೇವರಿಗೆ ತಿರುಗಿ ಮಾತಾಡಿಲ್ಲ. ಸಂತ ಜೋಸೇಫರ ಆದರ್ಶ ನಮಗೆಲ್ಲರಿಗೂ ಕೂಡ ನಾವೆಲ್ಲರೂ ಪಾಲಿಸಬೇಕಾಗಿರುವಂಥದ್ದು. ನೋಡಿ, ಅಲ್ಲಿ ದೇವಪುತ್ರನ ತಂಗೆ ನಾನು ಸಾಕು ತಂದೆಯಾಗ್ತಾ ಇದ್ದೀನಿ, ಆದರೆ ಮನೆ ಇಲ್ಲ. ಗೊಣಗಾಡಿದ್ರು ಅವರು? ಇಲ್ಲ. ಬಡತನ, ಅಟ್ಲೀಸ್ಟ್ ಸಂತ ಜೋಸೆಫರಿಗಾದ್ರೂ ಒಂದು ಒಳ್ಳೆಯ ಕೆಲಸ ಕೊಟ್ಟು ಯೇಸುವನ್ನು ಒಳ್ಳೆಯ ರೀತಿಯಲ್ಲಿ ಬೆಳೆಸುವಂತೆ ದೇವರು ನೋಡ್ಕೊಳ್ಬೋದಿತ್ತು, ಆದರೆ ಅದನ್ನು ಮಾಡಿಲ್ಲ. ಆದರೆ ಜೋಸೆಫರು ಕೇಳಕ್ ಹೋಗಲ್ಲ. ತದನಂತರ ಆ ಮಗುವನ್ನ ಹೆರೋದನ ಕೈಯಿಂದ ರಕ್ಷಿಸಬೇಕು ಅಂತ ಹೇಳಿದ್ರೆ ಎಷ್ಟೋ ಕಿಲೋಮೀಟರ್ ಈಜಿಪ್ಟಿಗೆ ಓಡಿ ಹೋಗ್ಬೇಕಾಯ್ತು. ಶ್ರದ್ಧೆಯಿಂದ ಕೆಲಸವನ್ನ ಜೋಸೆಫರು ಮಾಡ್ತಾರೆ.
ಯಾಕಂದರೆ ಕುಟುಂಬದ ಜವಾಬ್ದಾರಿಯನ್ನು ಅವರು ಹೊತ್ತಿದ್ರು. ಇದು ಪುರುಷರ ಲಕ್ಷಣ. ಆದ್ರಿಂದ ಆತ್ಮೀಯ ಪುರುಷರೇ, ದೇವರು ನಿಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ನಿಮ್ಮ ಕುಟುಂಬದ ಜವಾಬ್ದಾರಿಗಳನ್ನು ಹೊತ್ತುಕೊಳ್ಳುವುದಕ್ಕೆ ದೇವರು ನಿಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಆದ್ದರಿಂದ ಈ 9 ಹೆಜ್ಜೆಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸಿರಿ. 1, ನಿಮ್ಮ ನಡೆಯಲ್ಲಿ ನವೀಕರಣವಿರಲಿ. ನಿಮ್ಮ ನಡೆ ನುಡಿಯಲ್ಲಿ ನವೀಕರಣವಿರಲಿ. ನಿನ್ನ ಮಾರ್ಗದಲ್ಲಿ ನಡೆಯುವಂತೆ ನನ್ನನ್ನು ಚೈತನ್ಯಗೊಳಿಸು. ಕೀರ್ತನೆ 119 ವಾಕ್ಯ 37. ವ್ಯರ್ಥವಾಗಿರುವುದರಲ್ಲಿ ನಿನ್ನ ಕಣ್ಣು ನಾಟದೇ ಇರಲಿ. ನಿನ್ನ ನಡೆಯಲ್ಲಿ ನವೀಕರಣ. 2ನೇದು, ನೀತಿಯಲ್ಲಿ ನವೀಕರಣವಿರಲಿ. ನಿನ್ನ ನೀತಿಗನುಸಾರ ನಡೆಯಲ್ಲಿ ನನ್ನ ನಡೆಯಲ್ಲಿ ನನ್ನನ್ನು ಚೈತನ್ಯಗೊಳಿಸು. ಕೀರ್ತನೆ 119 ವಾಕ್ಯ 40. ನೀತಿ ಮಾರ್ಗದಲ್ಲಿ ನಡೆಯಿರಿ. ಯಾಕಂದರೆ ಅಡ್ಡ ಮಾರ್ಗದಲ್ಲಿ ನಾವು ಸಂಪಾದನೆ ಮಾಡಿದ್ದು ಯಾವುದು ಕೊನೆವರೆಗೆ ಬರುವುದಿಲ್ಲ. ಆದ್ರಿಂದ ನ್ಯಾಯ ನೀತಿಯಿಂದ ಸಂಪಾದನೆ ಮಾಡೋಣ. ಪ್ರತಿದಿನವೂ ನೀನು ಊಟ ಮಾಡುವಾಗ ಆ ಅನ್ನದ ಅಗಳನ್ನು ಕೈಯಲ್ಲಿ ಹಿಡ್ಕೊಳ್ಳುವಾಗ ಒಂದು ಪ್ರಶ್ನೆಯನ್ನು ನೀನು ಕೇಳು. ಇದು ಆಶೀರ್ವಾದದ ಹಣನೋ ಶಾಪದ ಹಣನೋ? ಯಾಕಂದರೆ ಅದರ ಮೇಲೇನೆ ನಿನ್ನ ಜೀವನ ಅಡಕವಾಗಿರುತ್ತೆ. ಯಾಕಂದರೆ ಯಾರೋ ನಿನಗೆ ಬೈದು ಕೊಟ್ಟಿರುವಂಥ ಹಣದಲ್ಲಿ ನಿನ್ನ ಮಕ್ಕಳಿಗೆ ನೀನು ಅನ್ನ ಹಾಕ್ತೀಯ ಅಂತ ಹೇಳಿದ್ರೆ ಅದು ಆಶೀರ್ವಾದ ಆಗಲಾರದು. ಆದ್ರಿಂದ ನೀತಿಯಿಂದ ನಡೆ. ಅದು ನೀತಿಯಿಂದ ನಡೆದು 40 ರೂಪಾಯಿ ನೀನು ಸಂಪಾದನೆ ಮಾಡಿ ಮನೆಗೆ ತಂದರೂ ಆಶೀರ್ವಾದ. ಅನ್ಯ ಮಾರ್ಗದಲ್ಲಿ 4,000 ತಂದರೂ ಕೂಡ ಅದು ಶಾಪ. 3ನೇದ್ದು, ನಿನ್ನ ನಂಬಿಕೆಯಲ್ಲಿ ನವೀಕರಣವಾಗಲಿ. 2 ತಿಮೋತಿ ಅಧ್ಯಾಯ 1 ವಾಕ್ಯ 5-6. ನಿನ್ನಲ್ಲಿರುವ ನಂಬಿಕೆಯು ನನ್ನ ನೆನಪಿಗೆ ಬಂತು. ಆ ನಂಬಿಕೆಯು ನಿನ್ನ ಅಜ್ಜಿ ಇಂದಲೂ ತಾಯಿಯಿಂದಲೂ ನಿನ್ನಲ್ಲಿ ವಾಸವಾಗಿತ್ತು. ಆದ್ದರಿಂದ ನಿಮ್ಮ ನಂಬಿಕೆ ಪುರುಷರೇ ನಿಮ್ಮ ಮಕ್ಕಳಿಗೆ ಆದರ್ಶವಾಗಲಿ. ನಿಮ್ಮ ವಿಶ್ವಾಸ ನಿಮ್ಮ ಮಕ್ಕಳಿಗೆ ಒಂದು ಆದರ್ಶವಾಗಲಿ. ಸತ್ಯದಲ್ಲಿ ನವೀಕರಣಗೊಳ್ಳಿರಿ. 2 ಪೇತ್ರ ಅಧ್ಯಾಯ 1 ವಾಕ್ಯ 12. ನಿಮಗೆ ದೊರಕಿರುವ ಸತ್ಯದಲ್ಲಿ ಸ್ಥಿರವಾಗಿದ್ದು ಅವುಗಳನ್ನು ಜ್ಞಾಪಕ ಮಾಡುವುದಕ್ಕೆ ನಾನು ಸದಾ ಸಿದ್ಧನಾಗಿದ್ದೇನೆ. ಸತ್ಯವಂತರಾಗಿರಿ. ರಕ್ಷಣೆಯ ಆನಂದದಲ್ಲಿ ನವೀಕರಿಸಿರಿ. ನಿನ್ನ ರಕ್ಷಣಾನಂದವನ್ನು ತಿರುಗಿ ಅನುಭವಿಸುವಂತೆ ಮಾಡು. ಪ್ರಭು ನಿನಗೆ ಮಾಡಿರುವಂಥ ಪ್ರತಿಯೊಂದು ಉಪಕಾರವನ್ನು ದಿನನಿತ್ಯವೂ ಸ್ಮರಿಸಿಕೋ. ದೇವರ ವಾಕ್ಯಕ್ಕೆ ನಿನ್ನ ಹೃದಯ ನವೀಕರಣಗೊಳ್ಳಲಿ. ತುಂಬ ಸಮಯ ಎಲ್ಲೆಲ್ಲೋ ಸಮಯವನ್ನು ಕಳೀತೀವಿ ಅಲ್ವಾ? ಒಂದು ಸಮಯಕ್ಕೆ ಸರಿಯಾಗಿ ಮನೆಗೆ ಹಿಂತಿರುಗುವುದಕ್ಕೆ ಪ್ರಯತ್ನಿಸೋಣವೇ? ಒಂದು ಸಮಯವನ್ನು ನಿಗದಿಪಡಿಸಿಕೊಳ್ಳೋಣ. ಯಾಕೆಂದರೆ ಬೈಬಲಲ್ಲಿ ಇಲ್ಲ ಪುರುಷರು ಪ್ರಾರ್ಥನೆ ಮಾಡಬೇಕು ಅಂತೇಳಿ. ಪುರುಷರಿಗೆ ಪ್ರಾರ್ಥನೆ ಬೇಕು, ಕೇವಲ ಮಹಿಳೆಯರಿಗೆ ಮಾತ್ರ ಪ್ರಾರ್ಥನೆ ಅಲ್ಲ. ಯಾಕೆಂದರೆ ದೇವರ ವಾಕ್ಯ ಹೇಳುತ್ತೆ ಅಲ್ವ, ಎಲ್ಲಿ 2 ಅಥವಾ 3 ನನ್ನ ನಾಮದಲ್ಲಿ ಸೇರಿ ಪ್ರಾರ್ಥಿಸುತ್ತಾರೋ ಅವರ ಮಧ್ಯದಲ್ಲಿ ನಾನಿದ್ದೇನೆ ಅಂತ ಹೇಳಿದರೆ, ಪುರುಷರೇ ನೀವೇ ಕುಟುಂಬದ ಪ್ರಾರ್ಥನೆಯಲ್ಲಿ ಜೊತೆಗಿರದಿದ್ದರೆ ಕುಟುಂಬದ ಪರಿಸ್ಥಿತಿ ಎಂಥದಾಗ್ಬೋದು ಯೋಚನೆ ಮಾಡಿ. ಯೂದ ಹೊರಗಡೆ ಹೋದ ಕುಟುಂಬದಿಂದ, ಸೈತಾನ ಒಳಗಡೆ ನುಗ್ಗಿದ. ಅದರಿಂದ ನೀವು ಕೂಡ ಕುಟುಂಬದಿಂದ ಹೊರಗಡೆ ಹೋಗಬೇಡಿ. ಪ್ರಾರ್ಥನಾ ಸಮಯಕ್ಕೆ ಮನೆಯಲ್ಲಿ ಇದ್ದು ಕುಟುಂಬದ ಜೊತೆಗೆ ಪ್ರಾರ್ಥಿಸುವುದಕ್ಕೆ ಪ್ರಯತ್ನ ಪಡಿ. ಮಾತ್ರ ಅಲ್ಲ, ನಿಮ್ಮ ಚಿತ್ತ ನವೀಕರಣಗೊಳ್ಳಲಿ. ದೇವರಲ್ಲಿ, ದೇವ ಕಾರ್ಯದಲ್ಲಿ ನಿಮ್ಮನ್ನೇ ನೀವು ತೊಡಗಿಸಿಕೊಳ್ಳುವಂತೆ ಮಾಡಿರಿ. ಕೆಟ್ಟ ಹೃದಯ ನಿಮ್ಮೊಳಗಡೆ ಯಾವಾಗಲೂ ಇರಬಾರದು. ನಿಮ್ಮಲ್ಲಿ ಒಬ್ಬನಾದರೂ ಪಾಪದಿಂದ ಮೋಸ ಹೋಗಿ ಕಠಿಣವಾಗದಂತೆ ಈ ಹೊತ್ತು ಈ ಕಾಲ ಇರುವ ತನಕ ಪ್ರತಿನಿತ್ಯವೂ ಒಬ್ಬರಿಗೊಬ್ಬರು ಎಚ್ಚರಿಸಿರಿ ಎಂದು ಇಬ್ರಿಯರಿಗೆ ಬರೆದ ಪತ್ರ 3ನೇ ಅಧ್ಯಾಯ 13ನೇ ವಾಕ್ಯ ಹೇಳುತ್ತೆ. ಆದ್ದರಿಂದ ದೇವತಾ ಕಾರ್ಯದಲ್ಲಿ ನಿಮ್ಮನ್ನೇ ತೊಡಗಿಸಿಕೊಳ್ಳಿರಿ. ಕುಟುಂಬದ ಜೊತೆಗೆ ಭಾನುವಾರದ ದಿವ್ಯ ಬಲಿಪೂಜೆಗಳಲ್ಲಿ ಭಾಗವಹಿಸುವುದಕ್ಕೆ ಪ್ರಯತ್ನಿಸಿರಿ. ನಾನು ಹೇಳಲ್ಲ ಭಾನುವಾರ ಕೆಲಸ ಮಾಡಬೇಡಿ ಅಂತ ಹೇಳಲ್ಲ, ಆದರೆ ಮೊದಲ ಆದ್ಯತೆ ದೇವರಿಗೆ ಕೊಟ್ಟು ಭಾನುವಾರದ ದಿವಸದಂದು ಮೊದಲ ಆದ್ಯತೆ ಬಲಿಪೂಜೆಗೆ ಹೋಗಿ ತದನಂತರ ಕೆಲಸದಲ್ಲಿ ತೊಡಗಿರಿ. ಅದು ಆಶೀರ್ವಾದ. ಅದರಿಂದ ದೇವತಾ ಕಾರ್ಯದಿಂದ ದೂರ ಹೋಗಬೇಡಿ. ನಿಮ್ಮ ಭಕ್ತಿ ಕಾರ್ಯ ನವೀಕೃತಗೊಳ್ಳಲಿ. ನಿಮ್ಮ ಭಕ್ತಿ ಕಾರ್ಯದಲ್ಲಿ ನವೀಕೃತಗೊಂಡಿರಿ. ಆದ್ದರಿಂದ ಆತ್ಮೀಯ ಪುರುಷರೇ, ಈ 9 ಅಂಶಗಳನ್ನು ನೀವು ಅಳವಡಿಸುವುದರ ಮೂಲಕ ಫ್ಯಾಟ್ ಆಗಿ ಅಂತ ಹೇಳಿದ್ರೆ ದಿನದಿಂದ ದಿನಕ್ಕೆ ದಪ್ಪ ಆಗಿ ಅಂತ ಹೇಳಲ್ಲ ನಾನು. ಫ್ಯಾಟ್ ಅಂತ ಹೇಳಿದ್ರೆ ಫೇತ್ಫುಲ್ ಪರ್ಸನ್, ನಂಬಿಗಸ್ತ ವ್ಯಕ್ತಿ,
ಅವೈಲೇಬಲ್ ಪರ್ಸನ್, ಲಭ್ಯ ಇರುವಂಥ ವ್ಯಕ್ತಿ, ಟ್ರಸ್ಟ್ ವರ್ದಿ ಪರ್ಸನ್, ನಂಬಿಕಾರ್ಹವಾದಂಥ ವ್ಯಕ್ತಿಯಾಗಿರಿ ಅಂತ ಹೇಳ್ತಾ ದೇವರ ಅನಂತ ಆಶೀರ್ವಾದ ಪ್ರತಿಯೊಬ್ಬ ಪುರುಷರ ಮೇಲೆ ಕೋರ್ತೇನೆ. ಯಾಕೆಂದರೆ ದೇವರು ಮೊದಲು ಸೃಷ್ಟಿಸಿದ್ದು ಆದಾಮನನ್ನು, ಕುಟುಂಬದ ಯಜಮಾನ ಪುರುಷ, ಕುಟುಂಬದ ಹೃದಯ ಮಹಿಳೆ. ಯಜಮಾನ ಹೃದಯ ಒಂದಾದಾಗ ಆ ಕುಟುಂಬ ಖಂಡಿತವಾಗಿಯೂ ಸ್ವರ್ಗವಾಗುತ್ತೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ನಿಮ್ಮ ಕುಟುಂಬವನ್ನು ಯಾವಾಗಲೂ ಕಾದು ಕಾಪಾಡಲಿ. ಸರ್ವಶಕ್ತರಾದ ನಿತ್ಯ ದೇವರೇ, ಕುಟುಂಬದಲ್ಲಿರುವಂಥ ಪ್ರತಿಯೊಬ್ಬ ಪುರುಷರನ್ನು ಅಭಿಷೇಕ ಮಾಡಿ ಆಶೀರ್ವಾದ ಮಾಡಿ, ಅವರ ಕುಟುಂಬಕ್ಕಾಗಿ ಮಾಡುವಂಥ ಕೆಲಸ ಕಾರ್ಯಗಳನ್ನು ನಿಮ್ಮ ಅಭಿಷೇಕದಿಂದ ತುಂಬಿಸಿರೆಂದು ಪ್ರಾರ್ಥಿಸುತ್ತಾ, ನಿಮ್ಮ ದೈವಿಕ ದಿವ್ಯ ಆಶೀರ್ವಾದ ಒಂದೊಂದು ಕುಟುಂಬದ ಮೇಲೆ ನಿರಂತರವಾಗಿ ಕೋರುತ್ತೇನೆ. ಪ್ರಭುವೇ, ಎಲ್ಲ ಪುರುಷರನ್ನು ಸಕಲ ಅಪಾಯ ಕೇಡಿಗಳಿಂದ, ದುರಭ್ಯಾಸ ದುಶ್ಚಟಗಳಿಂದ ಮುಕ್ತಗೊಳಿಸಿ ನಿಮ್ಮ ದೈವಿಕ ದಿವ್ಯ ಆಶೀರ್ವಾದದ ಸಂರಕ್ಷಣೆಯಲ್ಲಿ ಸದಾಕಾಲ ಕಾದು ಕಾಪಾಡಿರಿ. ಸರ್ವಶಕ್ತ ದೇವರಾದ ಪಿತ, ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಸದಾಕಾಲ ಕಾಪಾಡಲಿ. ಆಮೇನ್.